ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಎಲ್ಲ ಮುಸ್ಲಿಂ ಸಂಘಟನೆಗಳು ಒಂದಾಗಿ ರಾಷ್ಟ್ರಾದ್ಯಂತ ಭಾರೀ ಆಕ್ರೋಶಕ್ಕೆ ಗುರಿಯಾಗಿರುವ ವಕ್ಫ್ ತಿದ್ದುಪಡಿ ವಿಧೇಯಕ 25 ತಕ್ಷಣವೇ ಹಿಂಪಡೆಯುವಂತೆ ಒತ್ತಾಯಿಸಿ ವಕ್ಫ್ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಕುಂಜತ್ತೂರಿನಿಂದ ಹೊಸಂಗಡಿ ತನಕ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಿದ್ದಾರೆ. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಮುಸ್ಲಿಂ ಸಂಘಟನೆಗಳ ಎಲ್ಲ ಧಾರ್ಮಿಕ ಮುಖಂಡರಾದ ಉಲಮಾ ಶಿರೋಮಣಿಗಳು ಹಾಗೂ ಜಾತ್ಯತೀತರನ್ನ ಒಟ್ಟುಗೂಡಿಸಿ ಭಾರಿ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಿರುವುದಾಗಿ ವಕ್ಫ್ ರಕ್ಷಣಾ ಸಮಿತಿಯ ಪ್ರಧಾನ ಸಂಚಾಲಕ ಎಸ್ಎಂ ಬಶೀರ್ ಉದ್ಯಾವರ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಏಪ್ರಿಲ್ 25ರಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲ ಜಾತ್ಯತೀತರು പാൽಗೊಳ್ಳುವಂತೆ സംരക്ഷണാ സമിതിയವರು വിനന്തിಸಿಕೊಂಡಿದ್ದಾರೆ. ഭരണഘടനാ വിരുദ്ധമായി കേന്ദ്ര സർക്കാർ നടപ്പാക്കിയിരിക്കുന്ന വഖഫ് അമെൻമെൻറ്റ് ആക്ട് 25 ഇതിൽ പ്രതിഷേധിച്ചുകൊണ്ട് മഞ്ചേശ്വരം വഖഫ് സംരക്ഷണ സമിതിയുടെ നേതൃത്വത്തിൽ ഏപ്രിൽ 25 വെള്ളിയാഴ്ച 3 മണിക്ക് കുഞ്ചത്തൂർ നിന്ന് ആരംഭിച്ച് ഹൊസങ്കടിയിൽ സമാപിക്കുന്ന ഐതിഹാസികമായ പ്രതിഷേധ സമരാഗ്നിയുടെ സമരജ്വാലയുടെ പ്രതിഷേധ റാലിയുടെ വഖഫ് സംരക്ഷണ റാലിയുടെ ക്ഷണമാണ് സമൂഹത്തിന് വഖഫ് സംരക്ഷണ സമിതിയുടെ ഭാരവാഹികൾ നൽകിക്കൊണ്ടിരിക്കുന്നത്. രാജ്യത്തിൻ്റെ ഭരണഘടനയ്ക്ക് വിരുദ്ധവും രാജ്യത്തിൻ്റെ സന്തുലിതാവസ്ഥ തകർക്കുന്നതും ഫെഡറൽ സംവിധാനത്തെ ഇല്ലായ്മ ചെയ്യുന്നതുമായ ഭരണഘടനാ വിരുദ്ധമായ ഈ നിയമത്തിനെതിരെ ಸುದ್ದಿಗೋಷ್ಠಿಯಲ್ಲಿ ಎಸ್ವೈಎಸ್ ಜಿಲ್ಲಾ ಎಕ್ಸಿಕ್ಯೂಟಿವ್ ಸಿದ್ದಿಕ್ ಕೋಡಿಯೂರು, ಎಸ್ಕೆಎಸ್ಎಸ್ಎಫ್ ಕಾರ್ಯದರ್ಶಿ ರೌಫ್ ಫೈಜಿ, ಸಮಿತಿಯ ಸಲಹೆಗಾರ ಸೈಯದ್ ಮೊಯಿನ್ ತಂಗಲ್, ಹಸೈನರ್, ಅಶ್ರಫ್ ಪಡಾಚೆ, ಜಬ್ಬಾರ್ ಬಹರೇನ್, ಅಶ್ರಫ್ ಕುಂಜತೂರು, ಜಾಸಿಂ ಕಡಂಬಾರ್, ಹನೀಫ್ ಕುಚ್ಚಿಕಾಡ್, ಜಖರಿಯಾ ಶಾಲಿಮಾರ್, ಮುಸ್ತಫಾ ಉದ್ಯಾವರ ಮೊದಲಾದವರು ಪಾಲ್ಗೊಂಡಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. Volkswagen Mangalore, Airport Road, Yeyadi, Mangalore. Volkswagen.